ಕೋಡಿ ಪ್ರದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ವಾರ್ಡ್ ಬೂತ್ ಕಾಂಗ್ರೆಸ್ ಕಚೇರಿ ಅಂತ ಹೇಳುವಂಥ ಈ ಒಂದು ಕಚೇರಿಯನ್ನು ಕೆಲವು ತಿಂಗಳ ಹಿಂದೆ ಪ್ರಕಾಶ್ ಅಮ್ಮಬಾಜಿಯವರ ಮಗ ಸೋಲಾರ್ ಹನೀಫ್ ಎಂಬವರು ಉದ್ಘಾಟಿಸಿಕೊಂಡು ಹಲವಾರು ಕಾರ್ಯಕ್ರಮವನ್ನು ಮಾಡಿಕೊಂಡು ಕೆಲವೊಂದು ವಿಚಾರಗಳ ಬಗ್ಗೆ ಉಲ್ಲಾಸ್ ಕ್ಯಾಟ್ರಿಂಗ್ನ ವತಿಯಿಂದ 16 ಮಂದಿಗೆ ಸ್ವಾವಲಂಬಿ ಜೀವನದ ಬೆನ್ನೆಲುಬಾಗಿ ಆರ್ಥಿಕ ಸಹಾಯವನ್ನು ನೀಡಿದ್ದನ್ನು ತಿಳ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಾನು ಈ ಸಂಜೆ ಈ ಕಚೇರಿಗೆ ಭೇಟಿ ನೀಡುವ ಅಂತ ಹೇಳುವ ಉದ್ದೇಶದಿಂದ ಇಲ್ಲಿಗೆ ಬಂದಾಗ ಸ್ಥಳೀಯ ಈ ಕೋಡಿ ಮಸೀದಿಯ ಮಾಜಿ ಅಧ್ಯಕ್ಷರು, ನಮ್ಮ ಹಿತೈಷಿಗಳಾದಂಥ ಹಾಜಿ ಮೊಹಮ್ಮದ್ ಅವರು, ನನ್ನ ಆತ್ಮೀಯ ಸಹೋದರ ಅಹಮದ್ ಬಾವ ಶಾಲೆಯಿತರು, ಈ ಪರಿಸರದಲ್ಲಿ ವಾಸಿಸುವಂಥ ಅಬ್ದುಲ್ ಹಮೀದ್ ಮದನಿಯವರು, ಅದೇ ರೀತಿ ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಬಹಳ ಆತ್ಮೀಯತೆಯಿಂದ ಹೃದಯಸ್ಪರ್ಶಿ ಕಾರ್ಯಚಟುವಟಿಕೆ ಮಾಡ್ತಿದ್ದಂಥ ಅಶ್ರಫ್ ಅವರು, ನಮ್ಮ ಆತ್ಮಮಿತ್ರ ಕಾಂಗ್ರೆಸ್ನಿಂದಲೇ ಜೀವವನ್ನೇ ಬಿಡಲಿಕ್ಕೆ ತಯಾರಿದ್ದಂಥ ಒಂದು ಕಾಲದಲ್ಲಿ ರಹಮತ್ ಅವರು, ಅದೇ ರೀತಿ ಕಾವುಂಜಿಯವರು ಮತ್ತು ಆಲಿಯವರು, ಹನೀಫ್ ಅವರ ಸಹೋದರ ಲತೀಫ್ ಅವರು, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು ಎಂಬ ದೇವರ ನಾಮದೊಂದಿಗೆ ನಾನಿಲ್ಲಿ ಹೆಚ್ಚಿಗೆ ಮಾತಾಡುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಆ ಒಂದು ಪ್ರೀತಿ, ಅದು ಆತ್ಮೀಯವಾಗಿ ಹೃದಯ ತುಂಬಿಕೊಂಡು ಬಂದದ್ದಕ್ಕೆ ಹನೀಫರವರ ಈ ಕಚೇರಿ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಕೋಡಿ ಪ್ರದೇಶದಲ್ಲಿ ಸುಮಾರು 40 ವರ್ಷಗಳ ಹಿಂದಿನಿಂದಲೇ ಕಾಂಗ್ರೆಸ್ ಪಕ್ಷದ ಚುನಾವಣೆ ಬಂದಾಗ ಇಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಮಾಡುವಂಥದ್ದು ಪ್ರಕಾಶ್ ಅಮ್ಮಬಾಜಿಯವರ ಕಟ್ಟಡದಲ್ಲಿ. ಎಲ್ಲ ಥರದ ದೊಡ್ಡ ದೊಡ್ಡ ಮುಖಂಡರುಗಳು, ಇವತ್ತು ಮಂತ್ರಿಗಳಾದಂಥ ಅನೇಕ ಮಿತ್ರರುಗಳು, ಮಾಜಿ MLAಗಳು, VM ದಿನಬ್ಬ ಅವರು, UT ಫರೀದ್ ಆಗಲಿ, ಜನಾರ್ದನ ಪೂಜಾರಿಯವರಾಗಲಿ, ವೀರಪ್ಪ ಮೊಯ್ಲಿಯವರಾಗಲಿ, ಎಲ್ಲರೂ ಬಂದು ಭಾಷಣ ಮಾಡಿ ಜನರಿಗೆ ಹಿತವಚನವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಪಡೆದಂಥ ಯಾಚಿಸಿದಂಥ ಸ್ಥಳವಾಗಿದೆ ಈ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗಾಗಿ ನನಗೊಂದು ಸಂತೋಷ ಏನು ಅಂತ ಹೇಳಿದರೆ, 40 ವರ್ಷ ಕಳೆದ ನಂತರವಾದರೂ ಕೂಡ ಆ ಕಾಂಗ್ರೆಸ್ಸಿನ ಪ್ರೇಮ ಹನೀಫ್ ಅವರು ತೋರಿಸಿಕೊಂಡು ಮಾಡುವಂಥದ್ದು ನಿಜವಾಗಿಯೂ ಇದೊಂದು ಶ್ಲಾಘನೀಯ ವಿಚಾರ. ಇದರಲ್ಲಿ ನಾನು ಪಕ್ಷದ ಬಗ್ಗೆ ಮಾತಾಡಲಿಕ್ಕೆ ಬಂದದ್ದಲ್ಲ, ಕಾಂಗ್ರೆಸ್ ಪಕ್ಷದ ಮೇಲಿರುವಂಥ ಪ್ರೀತಿಯನ್ನು ಹನೀಫ್ ಅವರು ತೋರಿಸಿದ್ದಕ್ಕಾಗಿ ನಾನು ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ, ನನ್ನ ಎಲ್ಲ ಕುಟುಂಬ ಸದಸ್ಯರ ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಕೂಡ ಅವರಿಗೆ ರಾಜಕೀಯವಾಗಿ ಬೆಳೀಲಿಕ್ಕೆ, ಈ ಭಾಗದ ಒಬ್ಬ ಸದಸ್ಯನಾಗಿ ಪುರಸಭೆಗೆ ಪ್ರವೇಶಿಸುವಂಥ ಅವಕಾಶವನ್ನು ಅಲ್ಲಾಹನು ಒದಗಿಸಿಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ, ನಾನೀಗ ಎಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಹೋಗುವುದನ್ನು ನಾನು ನಿಲ್ಲಿಸಿದ್ದೇನೆ. ಒಂದು ಆರೋಗ್ಯದ ದೃಷ್ಟಿಯಿಂದ, ಮತ್ತೊಂದು ಇವತ್ತು ನಮ್ಮ ಅಗತ್ಯ ಕೆಲವರಿಗೆಲ್ಲ ಇರುವುದಿಲ್ಲ. ಹಾಗಾಗಿ ನಾನು ದೂರವೇ ನಿಂತಿದ್ದೇನೆ. ಆದರೂ ಹನೀಫರವರ ಒಂದು ಕಚೇರಿಗೆ ಭೇಟಿ ಕೊಡಬೇಕು ಅಂತ ಬಂದಿದ್ದೇನೆ. ನಿಮಗೆಲ್ಲರಿಗೂ ಅಲ್ಲಾಹನು ಒಳಿತನ್ನು ಮಾಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕೋಡಿ ಕಾಂಗ್ರೆಸ್ ಕಾರ್ಯಕರ್ತರ ಕಚೇರಿಯನ್ನು ಸನ್ಮಾನ್ಯ ಉಲ್ಲಾಲ ಮಂಡಲದ ಪ್ರಧಾನಿಯಾದಂಥ ಅಬ್ದುಲ್ ರಶೀದ್ರವರು
ನಮ್ಮ ಕಚೇರಿಗೆ ಭೇಟಿ ನೀಡಿದ್ದಾರೆ. ಅದು ಅಲ್ಲದೆ ನಮ್ಮ ಸ್ಥಳೀಯ ಮಸೀದಿಯಾದಂಥ ಮಾಜಿ ಅಧ್ಯಕ್ಷರಾದಂಥ ಮಹಮೂದಾಜಿ ಅವರು ಇದ್ದಾರೆ, ಅಹಮದ್ ಅವರು ಇದ್ದಾರೆ, ಮಾಜಿ ಅಧ್ಯಕ್ಷ ಹಮೀದ್ ಅವರು ಇದ್ದಾರೆ, ಅಸ್ರಾಫ್ ಅವರು ಇದ್ದಾರೆ, ಶಾಬ್ ಆಲಿ ಅಬ್ಬರ್ ಅವರು ಎಲ್ಲರಿಗೂ ಕೂಡ ನಾನು ವಂದಿಸಿ ನಾನು ಈ ಕಚೇರಿಯನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಒಂದು 2 ತಿಂಗಳ ಮುಂದೆ ಮಾಡಿದ್ದೇನೆ. ಯಾಕೆಂದರೆ ನಗರಸಭೆ ಇಲೆಕ್ಷನ್ ಡಿಕ್ಲೇರ್ ಆಗಲಿಲ್ಲ, ಅದರ ಮೊದಲೇ ನಾವು ಮಾಡಿದ್ದೇನೆ ಅಂದರೆ ನಮ್ಮ ಮಾಜ ಅಬ್ದುಲ್ ರಶೀದ್ ಅವರು ಯಾವ ಕೂಡ MLA ಇಲೆಕ್ಷನ್ ಆಗಲಿ, ನಮ್ಮ ಸ್ಥಳೀಯ ಇಲೆಕ್ಷನ್ ಆಗಲಿ, ಪಂಚಾಯತ್ ಇಲೆಕ್ಷನ್ ಆಗಲಿ, MP ಇಲೆಕ್ಷನ್ ಆಗಲಿ, ಆಗ ಇಲೆಕ್ಷನ್ ಡಿಕ್ಲೇರ್ ಆಗುವ ಮೊದಲೇ ನಮಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಯಾರು ಮಾನ್ಯ ಅಬ್ದುಲ್ ರಶೀದ್ ಅವರು, ನಿಮ್ಮ ಕಚೇರಿಯ ಉದ್ಘಾಟನೆ ಒಂದು ಕಚೇರಿ ಮಾಡುವಂಥ ನಿಮ್ಮ ಇದರಲ್ಲಿ. ಹಾಗೆ ನಾವು ನಮ್ಮ ತಂದೆಯವರು ಮೊನ್ನೆ 11 ಅವರು ಮಾಡ್ತಾ ಇದ್ದಾರೆ. ಅವರ ಮಾತಿಗೆ ಬೇಕಾಗಿ ಅವರು ಸೋಲಿಲ್ಲದ ಸರದಾರ, ಗ್ರಾಮ ಪಂಚಾಯತ್ ಹಿಡಿದು ನಗರಸಭೆಯವರೆಗೆ ಅವರು ಈಗ ಕ್ಷೇತ್ರದಲ್ಲಿ ಜಯಭಾರಿಯಾಗಿದ್ದಾರೆ. ಅದು ಅಲ್ಲದೆ ಉಳ್ಳಾಲ ಮಂಡಲ ಪ್ರಧಾನಿಯಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ಕಡ್ಪರ ಎಂಬ ಪ್ರದೇಶದಲ್ಲಿ ಸರ್ಕಾರಿ ಜಾಗವನ್ನು ಮನೆ ಕಟ್ಟಿದ್ದಾರೆ. ಆ ಮನೆ ಕಟ್ಟಿದಾಗ ಅವರಿಗೆ ಏನು ಗಂಗಾಲಾಗುವ ಸನ್ಮಾನ್ಯ ಮಂಡಲ ಪ್ರಧಾನಿಯಾದಂಥ ಅಬ್ದುಲ್ ರಶೀದ್ ಅವರು ಅವರಿಗೆ ಡೋರ್ ನಂಬರ್ ಕೊಟ್ಟದ್ದು ಅದು ಸಾಕ್ಷಿಯಾಗಿದೆ. ಅವರಿಗೆ ಮನೆ ಕಟ್ಟಿ ಏನೆಲ್ಲ ಸಿಗ್ತದೆ ಅದೆಲ್ಲ ಸವಲತ್ತು ಸಿಕ್ಕಿದೆ. ಅದು ಅಲ್ಲದೆ ಬೊಟ್ಟು ಎಂಬ ಪ್ರದೇಶದಲ್ಲಿ ಅದೇ ಪ್ರಕಾರ ಸರ್ಕಾರಿ ಜಾಗದಲ್ಲಿ ಒಂದು ಮನೆ ಕಟ್ಟಿ ಅವರಿಗೆ ಡೋರ್ ನಂಬರ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅತಿ ಅಗತ್ಯವಾದಂಥ ಈಗ ತಾನೇ ಎಲ್ಲ ಹೇಳ್ತಾರೆ, 37 ವರ್ಷದ ಮೊದಲು ಮಾಸ್ತಿಕಟ್ಟೆ ಎಂಬ ಪ್ರದೇಶದಲ್ಲಿ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ನಲ್ಲಿ ಒಂದು ದೇವಸ್ಥಾನ ಇದೆ. ಅದು ಸನ್ಮಾನ್ಯ ಸರ್ಕಾರಿ ಜಾಗವನ್ನು ಸನ್ಮಾನ್ಯ ಅಬ್ದುಲ್ ರಶೀದ್ ಅವರು ಆ ದೇವಸ್ಥಾನಕ್ಕೆ ಕೊಟ್ಟಿದ್ದು ನಮಗೆ ಸಾಕ್ಷಿಯಾಗಿದೆ. ಈಗ ಎಲ್ಲ ಹೇಳ್ತಾರೆ ಯಾಕೆ ಕೊಟ್ಟಿದ್ದಾರೆ ಅಂದರೆ 37 ವರ್ಷ ಮೊದಲು ಸನ್ಮಾನ್ಯ ಅಬ್ದುಲ್ ರಶೀದ್ ಅವರು ಮಾಡಿದ ಸಾಧನೆ. ಇದು ಖಂಡಿತವಾಗಿಯೂ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಅವರನ್ನು ಗೌರವಿಸಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಕೂಡ ನಮ್ಮ ಕಚೇರಿಗೆ ಬಂದು ಅವರನ್ನು ಗೌರವಿಸುವುದು ನಮ್ಮ ಅಗತ್ಯವಾಗಿದೆ, ನಮಗೆ ಮಾರ್ಗದರ್ಶನವಾಗಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಅದು ನಗರಸಭೆಯಲ್ಲಿ ಗೆಲ್ಲಿಲ್ಲ. ಕಳೆದ ಸಲ ಎಲ್ಲವೂ ಕೂಡ ಹೋಗಿದೆ. ಅದು ನಮ್ಮ ಅಬ್ದುಲ್ ರಶೀದ್ ಅವರು ನಮಗೆ ಒಂದು 6 ತಿಂಗಳ ಮುಂದೆ ಕರೆದು ಹೇಳಿದ ನನಗೆ ಅನಿಪ್ರ ನೀವು ಕಚೇರಿಯನ್ನು ಓಪನ್ ಮಾಡು, ಈ ಒಂದು ಬರೋ ಇಲೆಕ್ಷನ್ನಲ್ಲಿ 25 ಸ್ಥಾನವನ್ನು ಉಳ್ಳಾಲ ನಗರಸಭೆ ಗೆಲ್ಲಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರೊಂದು ಉತ್ಸವದಿಂದ ನಾವು ಒಂದು ಕಚೇರಿ ಓಪನ್ ಮಾಡಿ ಈ ಒಂದು ಪ್ರದೇಶದಲ್ಲಿ ಉಳ್ಳಾಲ ನಗರಸಭೆಯಲ್ಲಿ 25 ಸದಸ್ಯರಾಗಿ ನೇಮಕ ಮಾಡಬೇಕಂತೇಳಿ ಸನ್ಮಾನ್ಯ ಅಬ್ದುಲ್ ರಶೀದ್ ಅವರು ನಮಗೆ ಮಾರ್ಗದರ್ಶನ ನೀಡಿದರು. ನನ್ನ ಗುರು ಆಗಿದ್ದಾರೆ ಅವರು. ಎಲ್ಲ ರಾಜಕೀಯದಲ್ಲಿ, ಧಾರ್ಮಿಕದಲ್ಲಿ, ಸಮಾಜದಲ್ಲಿ ಯಾವ ಥರ ಹೋಗಬೇಕು ಅಂತೇಳಿ ನಮ್ಮ ಗುರು ಆಗಿದ್ದಾರೆ. ಅದಕ್ಕೆ ಅವರ ಮಾರ್ಗದರ್ಶನದಿಂದ ನಾವು ಖಂಡಿತವಾಗಿ ಅವರ ಆಶೀರ್ವಾದವನ್ನು ಪಡೆದು ಈ ಒಂದು ಪ್ರದೇಶದಲ್ಲಿ ಒಂದು ಕಚೇರಿಯನ್ನು ಓಪನ್ ಮಾಡಿದ್ವಿ. ಯಾವುದು ಲೀಡರ್ ಕಚೇರಿ ಅಲ್ಲ, ಕಾರ್ಯಕರ್ತರ ಕಚೇರಿ. ಅದಕ್ಕೆ ಬೇಕಾಗಿ ಎಲ್ಲ ಕಾರ್ಯಕರ್ತರು ಇದ್ದಾರೆ. ಹಾಗೂ ಅಲ್ಲದೆ ನಮ್ಮ ಈ ಕಾರ್ಯಕರ್ತರ ಬೇಕಾಗಿ ನಮ್ಮ ಸನ್ಮಾನ್ಯ ಆರ್ಯಬ್ಬರಿಗೆ ಒಂದು ಚೆಕ್ಕನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಉತ್ಸವ ಬೇಕಾಗಿತ್ತು. ಅವರು ರಶೀದ್ ಅವರು ಮೊನ್ನೆ ತಾನು ಬೆಂಗಳೂರಿಗೆ ಹೋಗಿ ಅವ್ರು ಚೆಕ್ಕನ್ನು ತಂದಿದ್ದಾರೆ. ಅವ್ರು ಚೆಕ್ಕನ್ನು ವಿತರಣೆ ಮಾಡಬೇಕಾಗಿ ನಮ್ಮ ಆರ್ಯಬ್ಬರ ಕೇಳ್ತೀನಿ. ಅದು ಅಲ್ಲದೆ ಸನ್ಮಾನ್ಯ ಅಬ್ದುಲ್ ರಶೀದ್ ಅವರು ಮಂಡಲ ಪ್ರಧಾನಿಯಾಗಿ ಯಾವೆಲ್ಲ ಸಾಧನೆ ಮಾಡಿದ್ದಾರೆ ಅವರಿಗೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಹಮೂದಾಜಿ ಅವರು ಅವರನ್ನು ಗೌರವಿಸಿ ಅವರು ಸನ್ಮಾನಿಸಬೇಕಾಗಿ ನಾವು ಈ ಸಂದರ್ಭ ಬೇಕಾಗುತ್ತೆ.